ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಚಿತ್ರದ ನಿರ್ದೇಶಕ ಗಗನ್ ಎಂ ಅವರು ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ಶೆಟ್ಟಿ ನಾಯಕನಾಗಿ ನಟಿಸಿರುವ ಗಗನ್ ಎಂ ನಿರ್ದೇಶನದ ಮಂಕುಬಾಯ್ ಫಾಕ್ಸಿ ರಾಣಿ ಸಿನಿಮಾ ಜನವರಿ 13ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ. ಈ ಸಿನಿಮಾದಲ್ಲಿ ನಾಯಕಿಯಾಗಿ ಬ್ರಹ್ಮಗಂಟು ಧಾರಾವಾಹಿಯ ಗೀತಾ ಭಾರತಿ ಹಾಗೂ ಪಂಚಮಿ ರಾವ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಯಕ್ಷಗಾನದಲ್ಲಿ ಸಿಂಹದ ವೇಷ ಹಾಕುವ ಹುಡುಗನ ಜೀವನದಲ್ಲಿ ನಡೆಯುವ ಪ್ರೇಮ ಕಥೆ ಈ ಸಿನಿಮಾದಲ್ಲಿ ಇದೆ ಎಂದು ಹೇಳಿದರು. ನಾವು ಇದು ಮಂಗಳೂರು ಕನ್ನಡ ಭಾಷೆಯಲ್ಲಿ ಫಿಲ್ಮ್ ಮಾಡಿದ್ದೇವೆ. ವಿಟ್ಲ ಪರಿಸರದಲ್ಲಿ ಇದರ ಶೂಟಿಂಗ್ ಆಗಿದೆ. ಪುತ್ತೂರು ವಿಟ್ಲ ಭಾಗದಲ್ಲಿ ಶೂಟಿಂಗ್ ಆಗಿದೆ. ಸೊ ಈ ಸಿನಿಮಾದಲ್ಲಿ 5 ಹಾಡು ಇದೆ. ಒಂದು ಹಾಡನ್ನು ಸೋನಿ ಗಮ್ ಸರ್ ಆಡಿದ್ದಾರೆ, ಇನ್ನೊಂದು ಹಾಡು ವಿಜಯ್ ಪ್ರಕಾಶ್ ಸರ್ ಆಡಿದ್ದಾರೆ, ಮತ್ತು ಇಂದು ನಾಗರಾಜ್, ಮತ್ತು ಹರಿಚರಣ್ ಅಂತೇಳಿ, ಮತ್ತು ಚೇತನ್ ನಾಯಕ್ ಅಂತೇಳಿ, ಮತ್ತೊಂದು ಶಮೀರ್ ಮುಳಿಪಂತ, ಅದು ನಮ್ಮ ಮಂಗಳೂರಿನ ಪ್ರತಿಭೆ. ಮತ್ತು ಈ ಸಿನಿಮಾ ಇವಾಗ ನಾವು 2019ನಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಪ್ಲ್ಯಾನಲ್ಲಿ ಶುರು ಮಾಡಿದ್ದು. ಅವಾಗ ಕಪಟ ನಾಟಕ ಸೂತ್ರಧಾರ ಅಂತ ಒಂದು ಶೀರ್ಷಿಕೆಯಿಂದ ಶುರು ಮಾಡಿದ್ದದು. ರೂಪೇಶ್ ಅನ್ನಕ್ಕೆ ಈ ಕತೆ ನಾನು ಅಪ್ರೋಚ್ ಮಾಡಿದಾಗ ಅವರಿಗೆ ಕತೆ ಇಷ್ಟ ಆಯಿತು. ಆನಂತರ ಇದನ್ನು ನಾವು ಮೂವಿ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಆ ಮೂವಿಗೆ ಯಾವ ರೀತಿಯ ತಯಾರಿ ಮಾಡಬೇಕು ಆ ರೀತಿಯ ತಯಾರನ್ನೆಲ್ಲ ಮಾಡಿ ನಾವು ಮತ್ತೆ ಮೂವಿ ಪ್ಲ್ಯಾನಿಂಗಲ್ಲಿ ಇದನ್ನು ಮುಂದುವರಿಸಿದ್ದೆ. ರೂಪೇಶ್ ಅನ್ನ ಇದರಲ್ಲಿ ಯಕ್ಷಗಾನದಲ್ಲಿ ಸಿಂಹದ ವೇಷ ಒಬ್ಬರು ಪಾತ್ರ ಮಾಡಿದ್ದಾರೆ. ಅವರೇ ಪಾತ್ರವನ್ನು ಮಾಡಿದ್ದಾರೆ. ನಾವು ಯಕ್ಷಗಾನದ ಏನು ಸೀಕ್ವೆನ್ಸ್ ಇದೆ ಅದನ್ನು ರಿಯಲಿಸ್ಟಿಕ್ ಆಗಿ ತೋರಿಸಲಿಕ್ಕಾಗಿ ಯಕ್ಷಗಾನದ ಸೆಟ್ಟನ್ನೆಲ್ಲ ಹಾಕಿ ರಿಯಲಿಸ್ಟಿಕ್ ಆಗಿ ಅದನ್ನು ಮಾಡಿದ್ದಾರೆ. ಆ ಪಾತ್ರದ ಏನು ತಯಾರಿ ಏನಿದೆ ಅದಕ್ಕೆಲ್ಲ ರೂಪೇಶ್ ಶೆಟ್ಟಿ ಅವರು ಅವರೇ ಸ್ವತಃ ಮಾಡಿ ರಿಯಲಿಸ್ಟಿಕ್ ಆಗಿ ಫೀಲ್ ಇರಬೇಕಂತ ಹೇಳಿ ಅದರ ಏನು ಪ್ರಿಪರೇಷನ್ ಇದೆ ಅದನ್ನೆಲ್ಲ ನಾವು ಮಾಡಿದ್ದೇವೆ. ಟೋಟಲ್ ನಾವೀಗ ಹಾಸ್ಟೆಲ್ನಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸ್ ಸೆಂಟರ್ಗಳಲ್ಲಿ ಮಾಡ್ತಿದ್ದೇವೆ. ಮತ್ತು ಸಿಂಗಲ್ ಥಿಯೇಟರ್ ನಮಗೆ ಮಂಗಳೂರಲ್ಲಿ ಇಲ್ಲ, ಉಡುಪಿಯಲ್ಲಿ ಅಲಂಕಾರಲ್ಲಿ ಮಾಡ್ತಿದ್ದೇವೆ, ಮತ್ತು ಸುರತ್ಕಲಲ್ಲಿ ಸಿನಿ ಗ್ಯಾಲಕ್ಸಲ್ಲಿ ಮಲ್ಟಿಪ್ಲೆಕ್ಸ್ ಥಿಯೇಟರ್, ಮತ್ತು ಕುಂದಾಪುರದಲ್ಲಿ ಬೈಂದೂರಲ್ಲಿ ಮಾಡ್ತಿದ್ದೇವೆ, ಮೂಡಬಿದ್ರೆ ಅಮರಶ್ರೀ, ಮತ್ತು ಕಾರ್ಕಳದಲ್ಲಿ ರಾಧಿಕಾ ಅಲ್ಲಿ ಸಿಂಗಲ್ ಥಿಯೇಟರ್ಗಳಲ್ಲಿ ಮಾಡ್ತಿದ್ದೇವೆ. ಮತ್ತು ಮಂಗಳೂರಿನ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಕನ್ನಡದಲ್ಲಿ ಬೆಂಗಳೂರಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗ್ತಿದೆ. ಇವಾಗ ಆಲ್ರೆಡಿ ಬುಕ್ಕಿಂಗ್ ಶುರುವಾಗಿದೆ. ಮತ್ತು ಮೈಸೂರು, ತುಮಕೂರು, ಶಿವಮೊಗ್ಗ, ಮಂಡ್ಯದಲ್ಲಿ, ಮತ್ತು ಚಾಮರಾಜಪೇಟೆ ಅಲ್ಲೆಲ್ಲ ರಿಲೀಸ್ ಮಾಡ್ತಿದೆ. ಡಿಸ್ಟ್ರಿಬ್ಯೂಟರ್ ಬ್ಯಾಂಗ್ಳೂರು ವಿಜಯ್ ಸಿನಿಮಾಸ್ ಅಂತ, ವಿಜಯ್ ಕುಮಾರ್ ಅಂತ. ಅನಂತರ ನಟ ಅರ್ಜುನ್ ಕಚ್ಚಿಯವರು ಮಾತನಾಡಿ, ಈ ಸಿನಿಮಾ ಉತ್ತಮ ಕಥಾ ಹಂದರವನ್ನ ಹೊಂದಿದ್ದು ಮಾತ್ರವಲ್ಲದೆ ಕಾಮಿಡಿ ಕೂಡ ಇದೆ. ಈಗಾಗಲೇ ಟ್ರೇಲರ್ ಬಿಡುಗಡೆಗೊಂಡಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಸಿನಿಮಾವನ್ನ ಪ್ರತಿಯೊಬ್ಬರು ವೀಕ್ಷಿಸುವಂತೆ ಮನವಿಯನ್ನ ಮಾಡಿದ್ರು. ಐಟಮ್ ಇತ್ತು ಕೊನೆಯಂಚಿನ ಒಂಜಿ ಸ್ಟೋರಿ ಬೊಕ್ಕ ಕಾಮಿಡಿ ಬಂಡ ಕಾಮಿಡಿ ಉಂಟು. ಐಟ್ ಸಿಚುವೇಶನಲ್ ಕಾಮಿಡಿ ಉಂಡಿತ್ತೆ. ಒಂಜಿ ಟ್ರೈಲರ್ ತೂದುಪಾರು ಒಂಜಿ ಪೊನ್ನು ದೂರ ಒಂಜಿ ಪೊನ್ನು ಬಂದ್ಪಾಲು ನನಗೆ ಹೊಟ್ಟೆ ಬಂದಿದೆ, ಅವಾಗ ರೂಪೇಶ್ಲ ಬಂತು, ನನಗೆ ಸಹ ಹೊಟ್ಟೆ ಬಂದಿದೆ. ಸೊ ಆ ಥರದ ಒಂದು ಸಿಚುವೇಶನಲ್ ಕಾಮಿಡಿ ಇಟ್ಕೊಂಡು ಮಾಡಿದಂಥ ಸಿನಿಮಾ. ಅದೇ ಟ್ರೈಲರ್ ನೋಡಿದರೆ ಒಂದೇ ದಿನದಲ್ಲಿ 7th ಪ್ಲೇಸ್ ಟ್ರೆಂಡಿಂಗ್ ಏನೋ ಬರ್ತಾ ಇತ್ತು. ಸೊ ಇನ್ನಷ್ಟು ನಮಗೂ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಹೆಚ್ಚಿದೆ ಅದು. ಹಾಗೆ ನಿಮ್ಮ ಎಲ್ಲರ ಸಪೋರ್ಟ್ ಬೇಕು. ಹಾಗೆ ಇದರಲ್ಲಿ ನಮ್ಮ ಇಲ್ಲಿನ ಪಚ್ಚ ಅಂಜನ್ ಇದ್ದಾರೆ. ಸೊ ಅವ್ರದ್ದು ಒಂದು ಒಳ್ಳೆ ಕ್ಯಾರೆಕ್ಟರ್. ನಾನು, ಅವರು, ಮತ್ತೆ ರೂಪೇಶ್, ಮತ್ತೆ ವಿವೇಕ್ ಅಂತ ಒಬ್ರು ಇದ್ದಾರೆ. ಸೊ ನಾವು ರೂಪೇಶ್ ಅವರ ಫ್ರೆಂಡ್ಸ್ ಸೆಟ್ಟಲ್ಲಿ ಬರ್ತೇವೆ, ಒಂದು ಸೆಟ್ ಆಫ್ ಫ್ರೆಂಡ್ಸ್. ಸೊ ಅದರಲ್ಲಿ ಒಂದು ಲವ್, ಇನ್ನೊಂದು ಫ್ರೆಂಡ್ಸ್. ಸೊ ಈ 2 ರಿಲೇಷನ್ನ ಸುತ್ತ ಕಥೆ ಹೋಗ್ತಾ ಹೋಗ್ತದೆ. ಇನ್ನು ಚಿತ್ರದಲ್ಲಿ ಪ್ರಕಾಶ್ ತುಮಿನಾಡು, ಪ್ರಶಾಂತ್ ಅಂಚನ್, ವಿವೇಕ್ ಶೆಟ್ಟಿ ಸೇರಿದಂತೆ ಹಲವು ಕಲಾವಿದರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ನಟಿ ಪಂಚಮಿ ರಾವ್, ಸುಶಾಂತ್ ಶೆಟ್ಟಿ, ಪ್ರಶಾಂತ್ ಅಂಚನ್, ಶಿನೋಯ್ ವಿ ಜೋಸೆಫ್ ಉಪಸ್ಥಿತರಿದ್ದರು. ಮಿಂಚಂತೆ ಮಿನುಗುತ್ತಿರೋ ಆ ಕಂಗಳು, ಬಾಡಿಗೆ ಬೆಳಕಾಗೋ ಬೆಳದಿಂಗಳು. ಮಿಂಚಂತೆ ಮಿನುಗುತ್ತಿರೋ ಆ ಕಂಗಳು, ಬಾಡಿಗೆ ಬೆಳಕಾಗೋ ಬೆಳದಿಂಗಳು. ನಿನ್ನ ಹತ್ರ ಒಂದು ವಿಷಯ ಹೇಳಲಿಕ್ಕಿತ್ತ? ಲವ್ ಅಂದ್ರೆ ನೋವಿದೆ ಅಂತ ಗೊತ್ತಿರಲಿಲ್ಲ. ನೀನು ಹೀಗೆ ಮಾಡಿದ್ರೆ ಮದುವೆ ಆದ ಹಾಗೆ.
ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.